ನನ್ನ ಹೆಸರು ಆಲ್ರೆಡಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರು, ಡಾಕ್ಟರ್ ವಸಂತ್ ಶೆಟ್ಟಿ ಅಂತ. ನಾನು ಆ್ಯಕ್ಚುಲಿ ಇಲ್ಲೇ ಮೂಲತಃ ಉಡುಪಿಯವ. ಕಳೆದ 23 ವರ್ಷದಿಂದ ಇಲಾಖೆಯಲ್ಲಿ ಪಶುವೈದ್ಯನಾಗಿ, ಹಿರಿಯ ಪಶುವೈದ್ಯನಾಗಿ, ಈಗ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಕಳೆದ 8 ವರ್ಷಗಳಿಂದ ನಾನು ಡಿಸೀಸ್ ಇನ್ವೆಸ್ಟಿಗೇಷನ್ ಅಂದರೆ ರೀಜನಲ್ ರಿಸರ್ಚ್ ಆಫೀಸರ್ ಅಂತಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ 2 ಜಿಲ್ಲೆಗಳಲ್ಲಿ ತುಂಬ ಓಡಾಡಿದ್ದೇನೆ. ಯಾಕಂದರೆ ಈ ಯಾವುದೇ ಕಾಯಿಲೆ ಬಂದಾಗ ನಾವೇ ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಮತ್ತು ಲಸಿಕೆ ಸರಬರಾಜು ಡೈರೆಕ್ಟ್ ಅಲ್ಲ, ಸರ್ಕಾರದಿಂದ ಬಂದದನ್ನು ಡಿಸ್ಟ್ರಿಬ್ಯೂಟ್ ಮಾಡುವ ಕೆಲಸ ಅದಿರ್ತದೆ. ಈಗ ಕಳೆದ 1 ವರ್ಷದಿಂದ ನಾನು ಉಪನಿರ್ದೇಶಕರ ಕಚೇರಿಯಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಸಹಾಯಕ ತಾಂತ್ರಿಕ ಸಲಹೆಗಾರನಾಗಿದ್ದೇನೆ. ಸೊ ನಾನು ಯಾಕೆ ಹೇಳಿದೆ ಅಂದರೆ 23 ವರ್ಷದಲ್ಲಿ ನಾನು ಸರ್ಕಾರಿ ಇಲಾಖೆಗೆ ಬರುವ ಮೊದಲು 1.5 ವರ್ಷ ಪೌಲ್ಟ್ರಿ, ಈಗಿನ ಗೋಡ್ರೇಜ್ ರಿಯಲ್ ಗುಡ್ ಚಿಕನ್ ನೀವು ಕೇಳಿರ್ಬೋದು, ಅದರಲ್ಲಿ ಡಿಸೀಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ಹಾಗೆ ಆ ಕೆಲಸ ನನ್ನನ್ನು ಆ್ಯಕ್ಚುಲಿ ಹೆಚ್ಚು ಪೌಲ್ಟ್ರಿಯ ಕಡೆ, ಯಾಕಂದ್ರೆ ನಾನು ತುಂಬ ಓಡಾಡಿರೋದ್ರಿಂದ, ನಾಲೆಜ್ ಇರೋದ್ರಿಂದ ನಾನು ಅದರ ಕಡೆ ನನ್ನ ಒಲವು ಜಾಸ್ತಿ. ಹಾಗೆ ನಾನು ಪೌಲ್ಟ್ರಿ ಈಗಲೂ ಕೂಡ ಅವ್ರು ಬರಲಿಲ್ಲ, ಒಂದು 3-4 ಜನ ಪತ್ರಕರ್ತರು ನನಗೆ ಫೋನ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರು ಸಣ್ಣ ಸಣ್ಣ ಕೋಳಿ ಫಾರ್ಮನ್ನು ಇಟ್ಟವರು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇರ್ತಾ ಇರ್ತಾರೆ. ನಮ್ಮಲ್ಲಿ ಬಂದಾಗಲೂ ಕೂಡ ನಾನು ಇತ್ತೀಚೆಗೆ ಸುಮಾರು ಜನ ನನ್ನಲ್ಲಿ ಬರೋರಿದ್ದಾರೆ. ಈಗ ನಮ್ಮಲ್ಲಿ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಂದರ್ಭಿಕವಾಗಿ ಏನಂದರೆ, ಒಂದು, ನೀವು ಪತ್ರಕರ್ತರು ಹೆಚ್ಚಾಗಿ ಕನ್ನಡ ಲ್ಯಾಂಗ್ವೇಜಲ್ಲಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಹೋಲ್ಡ್ ಇರ್ತೇವೆ. ಸೊ ನಾವು ಹಳ್ಳಿಯಲ್ಲಿ ಕಲಿತವರಿಗೆ 7, 9, 10ನೇ ಕ್ಲಾಸ್ ತನಕ ಕನ್ನಡದ ಮೀಡಿಯಂ, ನಂತರ ಇಂಗ್ಲೀಷ್ ಮೀಡಿಯಂ, ಅಥವಾ ಕನ್ನಡವು ಕರೆಕ್ಟಾಗಿ ಬರೋದಿಲ್ಲ, ಮತ್ತು ಇಂಗ್ಲೀಷ್ ಆನಂತರವೂ ಸಹ ಬರೋದಿಲ್ಲ. ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಏನಾದರೂ ಹೆಚ್ಚು ಕಡಿಮೆ ಕನ್ನಡ ಲ್ಯಾಂಗ್ವೇಜಲ್ಲಿ ಏನಾದರೂ, ಯಾಕಂದರೆ ನೀವು ಯಾವಾಗಲೂ ಯು ಆರ್ ವೆರಿ ಅಲರ್ಟ್, ಪತ್ರಕರ್ತರು ಅಂದರೆ ಅಲರ್ಟ್ ಆಗಿರ್ತಾರೆ. ಸೊ ಇದು ನಾನು ಮೊದಲು ಹೇಳ್ತೇನೆ. ಈಗ ಪಶುಸಂಗೋಪನೆ ವಿಷಯಕ್ಕೆ ಬಂದರೆ, ಪಶುಸಂಗೋಪನೆ ಅನ್ನುವಂಥದ್ದು ನಿಮಗೆ ಗೊತ್ತಿರ್ಬೋದು. ನಾವು ಮನುಷ್ಯ ಬದುಕಲಿಕ್ಕೆ ಪಶುಗಳು ಯಾವುದೆಲ್ಲ, ಡೊಮೆಸ್ಟಿಕೇಶನ್ ಯಾವುದೆಲ್ಲ ಮನುಷ್ಯ ಮಾಡಿದ್ದಾನೆ. ನಾಯಿ, ಕುರಿ, ಕೋಳಿ, ಎಲ್ಲ ಜಾನುವಾರುಗಳು, ಈಗ ನೀವು ನೋಡ್ತಾ ಇದ್ದಾಗೆ ದನ ಇರ್ಬೋದು, ಎಲ್ಲವನ್ನು ಡೊಮೆಸ್ಟಿಕೇಶನ್, ತನ್ನ ಸ್ವಂತ ಉಪಯೋಗಕ್ಕಾಗಿ ಡೊಮೆಸ್ಟಿಕೇಶನ್ ಮಾಡ್ಕೊಂಡಿರೋದು. ಇದರಲ್ಲಿ ಮೊದಲು ಡೊಮೆಸ್ಟಿಕೇಶನ್ ಮಾಡಿದ್ದು ಯಾವುದಂದರೆ ನಾಯಿ. ಯಾಕಂದರೆ ಮನುಷ್ಯನಿಗೆ, ಯಾವುದೇ ಪ್ರಾಣಿಗೆ ಯೂಶ್ವಲಿ ನಾವು ಹುಟ್ಟಿದ ನಂತರ 3 ಅವಶ್ಯಕತೆಗಳಿರ್ತದೆ. ಒಂದು ಆಹಾರ, ಇಲ್ಲಾಂದರೆ ಬದುಕುವುದೇ ಇಲ್ಲ. ಇನ್ನೊಂದು ಪ್ರೊಟೆಕ್ಷನ್, ಇನ್ನೊಂದು ಎನಿಮಲ್ನಿಂದ, ಪ್ರತಿಯೊಂದು ಎನಿಮಲ್ನಿಗೂ ಥ್ರೆಟ್ ಇದೆ. ಸೊ ಅದು ಪ್ರೊಟೆಕ್ಷನ್ಗಾಗಿ ಇನ್ನೊಂದು ಪರ್ಪಿಚುಯೇಷನ್ ಅಂದರೆ ತನ್ನಾಗಿನ ಇನ್ನೊಂದನ್ನು ಪ್ರೊಡ್ಯೂಸ್ ಮಾಡೋದು. ಇದು 3 ಆ್ಯಕ್ಚುಲಿ ಪ್ರತಿಯೊಂದು ಪ್ರಾಣಿಯ, ನೀವು ಯಾವುದೇ ಪ್ರಾಣಿ ಡೊಮೆಸ್ಟಿಕೇಟೆಡ್ ಮತ್ತು ನಮ್ಮ ಮನುಷ್ಯರು ಬಿಟ್ಟರೆ ಇನ್ನೆಲ್ಲ ಪ್ರಾಣಿಗಳದ್ದು ಮೇಯ್ನ್ ಉದ್ದೇಶ 3 ಮಾತ್ರ. ನಾನಿದು ಯಾಕೆ ಹೇಳಿದೆ ಅಂದರೆ, ಡೊಮೆಸ್ಟಿಕೇಶನ್ ಮಾಡುವ ಮೊದಲು ನಾವು ಕೂಡ ನೊಮ್ಯಾಡ್ಸ್ ಆಗಿದ್ದು. ನೊಮ್ಯಾಡ್ಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಮಕ್ಕಳಿಗೆಲ್ಲ ಪಾಠ ಹೇಳಿಕೊಟ್ರೆ, ಈಗ ನಾನು ತುಂಬ ನಾಲೆಜ್ ಮತ್ತು ವರ್ಡಿಂಗ್ಸ್ ಎಲ್ಲ ಗೊತ್ತಾದ್ದು ಮಕ್ಕಳಿಗೆ. ಯಾವುದು SLC ತನಕ ಓದುವಾಗ ನಾವು ಏನೋ ನೋಡುವಾಗ ತುಂಬ ವರ್ಡಿಂಗ್ಸ್ಗಳು, ಇಂಗ್ಲೀಷ್ ಇರ್ಬೋದು, ವಿಷಯಗಳು ನಮಗೆ ಗೊತ್ತಾಗಿದೆ. ನೊಮ್ಯಾಡಿಕ್ ಅಂತ ಹೇಳಿದರೆ ಏನು, ಅವನು ಎಲ್ಲಿರ್ತಾನೆ ಅಲ್ಲೇ ಒಂದಿಷ್ಟು ಏರಿಯಾವನ್ನು ಸುಟ್ಟು ಅಥವಾ ಅವನಿಗೆ ಬೇಕಾದಾಗ ಹರಿಸ್ತಿದ್ದ. ಆ ನಂತರ ಈ ಡೊಮೆಸ್ಟಿಕೇಶನ್ ಸ್ಟಾರ್ಟ್ ಆದಮೇಲೆ ಅವನು ಒಂದು ಕಡೆ ನೆಲೆ ನಿಲ್ತಾನೆ. ನಾನು ಇದು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಅಗ್ರಿಕಲ್ಚರಲ್ಲಿ ಫಸ್ಟ್ ನಮಗೆ ಊಟಕ್ಕೆ ಮಾತ್ರ ಪ್ರೊಡಕ್ಷನ್ ಮಾಡೋದಿತ್ತು. ನಾವು ಕಮರ್ಷಿಯಲ್ ಆಗಿ ಅದನ್ನು ವೆಂಚರ್ ಮಾಡ್ತಿರ್ಲಿಲ್ಲ. ಸೊ ಮುಂದೆ ಈಗ ಪ್ರತಿಯೊಂದು ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಮೀನು ಹಿಡಿಯುವುದು ಇರ್ಬೋದು, ಎಲ್ಲವೂ ಕೂಡ ನಂತರ ಅದು ಉದ್ಯೋಗವಾಗಿ ಪರಿವರ್ತನೆ ಆಗ್ತದೆ. ಯಾಕಂದರೆ ಮೊದಲು ನಾವು ಮಾಡಿರೋ ಉದ್ಯೋಗಕ್ಕಾಗಿ ಅಲ್ಲ, ನಮ್ಮ ಬದುಕಲಿಕ್ಕಾಗಿ ಮಾತ್ರ. ನಂತರ ಅದು ಉದ್ಯೋಗಕ್ಕಾಗಿ ಆಗ್ತದೆ. ಸೊ ಈಗಿನ ಮಾಡರ್ನ್ ಜಗತ್ತಿನಲ್ಲಿ ಏನಾಗುತ್ತೆ, ಖಾಲಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ನಾನು ಹೇಳಿದೆ ಅಲ್ಲ, ಊಟ ಅಥವಾ ನಮ್ಗೆ ಪ್ರೊಟೆಕ್ಷನ್ನು ಇಷ್ಟೇ ಇದ್ರೆ ಸಾಕಾಗೋದಿಲ್ಲ. ನಮಗೆ ವಿಂಡೋ ಈಸ್ ಓಪನ್ ಟು ದಿ ವರ್ಲ್ಡ್, ಕರೆಕ್ಟಾ? ನಮಗೆ ಆಸೆಗಳು ಸಿಕ್ಕಾಪಟ್ಟೆ ನಮ್ಮಲ್ಲಿ ಹುಟ್ಟಾಕಲಿಕ್ಕೆ ಅವಕಾಶಗಳು ನಮ್ಮನ್ನು ಕಾಯ್ತಾ ಇರ್ತದೆ. ಆಗ ನಮ್ಗೆ ಮೇಜರ್ ಬೇಕಾಗುವುದೇನು, ಫಸ್ಟ್ ಹಣ ಬೇಕಾಗ್ತದೆ. ಸೊ ಇದಕ್ಕಾಗಿ ನಾವು ಇವತ್ತಿನ ಏನು ದುಡಿತಾ ಇದ್ದೇವೆ, ಖಾಲಿ ನಮ್ಮ ಹೊಟ್ಟೆಪಾಡಿಗಾಗಿ ಮಾತ್ರ ಅಲ್ಲ. ಸೊ ನಾವು ಅದಕ್ಕಿಂತ ಎಕ್ಸ್ಟ್ರಾಕ್ಕಾಗಿ ದುಡಿತಾ ಇದ್ದೇವೆ. ಸೊ ಆ ಎಕ್ಸ್ಟ್ರಾ ಇನ್ಕಮ್ ಬಹುಶಃ ಈಗ ನೀವು ಪತ್ರಕರ್ತರು ಇರ್ಬೋದು, ಈಗ ನಮಗೆ ಈ ಯಾವುದೇ ಬಿಸ್ನೆಸ್ ಎಲ್ಲಿ ಕೂಡ ಈಗ ಕಳೆದ 3 ವರ್ಷದ ಒಂದು ಕೊರೋನಾ ಎಫೆಕ್ಟ್ಗಳಿಂದ ತುಂಬ ಜನರ ಉದ್ಯೋಗ ನಷ್ಟ ಆಗಿದೆ ಅಥವಾ ಕಡಿಮೆ ಆಗಿದೆ. ಕೆಲವೊಂದು ಅವಕಾಶಗಳು ಗ್ರೋತ್ ಆಗಿರ್ಬೋದು. ಸೊ ಅದೇ ಥರ ನಿಮ್ಮಲ್ಲಿಯೂ ಕೂಡ ನೀವು ಯಾವುದೋ ಒಂದು ಜೀವನಕ್ಕಾಗಿ ನೀವು ಯಾವುದೋ ಒಂದು ಈಗ ಪ್ರೊಫೆಷನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಆ ಸಂದರ್ಭದಲ್ಲಿ ನಿಮಗೆ ಯಾವುದೋ ಒಂದು ಸೈಡಿಂದ ಇನ್ಕಮ್ ಬಂದರೆ, ಸೊ ಅದರಿಂದ ನಿಮ್ಮ ಜೀವನ ಮಟ್ಟ ಸುಧಾರಣೆ ಮಾಡಬಹುದು ಅನ್ನೋ ಒಂದು ಉದ್ದೇಶವೇ ಇಟ್ಕೊಂಡಿರ್ಬೋದು ಮಾನ್ಯ
ಅಧ್ಯಕ್ಷರು. ಸೊ ಅದಕ್ಕೆ ಸ್ಪಂದಿಸಿದ ನಮ್ಮ ತೋಟಗಾರಿಕೆಯವರು ಇದನ್ನು ಇಟ್ಕೊಂಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ದನ ಸಾಕಾಣಿಕೆ ಅಥವಾ ಯಾವುದೇ ಒಂದು ಎನಿಮಲ್ ಹಸ್ಬೆಂಡ್ರಿ ಆಕ್ಟಿವಿಟಿ ಅನ್ನುವಂಥದ್ದು ದಕ್ಷಿಣ ಕನ್ನಡಕ್ಕೆ ಈಗ ನೀವು ತಗೊಂಡ್ರೆ ಒಂದು 2-3 ನಾನು ಕ್ವಶನ್ ಕೇಳ್ತೇನೆ. ಸೊ ನಮ್ಮ ಹಾಲು ಉತ್ಪಾದನೆ ಎಷ್ಟಿದೆ, ಯಾರಿಗಾದ್ರೂ ಐಡಿಯಾ ಉಂಟಾ? ಅರೌಂಡ್ ದಕ್ಷಿಣ ಕನ್ನಡ, ಉಡುಪಿ ಸೇರಿ ಅಂದ್ರೆ ನಾವು ಅನ್ಡಿವೈಡೆಡ್, ಈಗ ನಾವು ದಕ್ಷಿಣ ಕನ್ನಡವನ್ನು ನಾವು ಸಪ್ರೇಟ್ ಮಾಡಿದ್ದೇವೆ, ಅನ್ಡಿವೈಡೆಡ್. ಸಾಧಾರಣ 5 ಲಕ್ಷ ಚಿಲ್ಲರೆ ಲೀಟರ್ ಪರ್ ಡೇ ಕಲೆಕ್ಷನ್ ಆಗ್ತದೆ. ಸೊ ನಾವು ಡಿಪಾರ್ಟ್ಮೆಂಟಿಗೆ ಜಾಯಿನ್ ಆಗುವಾಗ 1 ಲಕ್ಷ ಚಿಲ್ಲರೆ ಇತ್ತು, ಅಂದರೆ 1997 ಸೊ ಈಗ 5 ಲಕ್ಷ, ಈಗ ಅರೌಂಡ್ 4.7 ಸಮಥಿಂಗ್ ಇದೆ. ಸೊ ಇದರ ಟೋಟಲ್ ಟರ್ನ್ ಓವರ್ ವರ್ಷಕ್ಕೆ ತಗೊಂಡ್ರೆ ಇಟ್ ಕಮ್ಸ್ ಅರೌಂಡ್ 1000 crore. ಇಷ್ಟು ಬಿಸ್ನೆಸ್ಗಳು ಟ್ರಾನ್ಸಾಕ್ಷನ್ ಆಗ್ತದೆ. ಸೊ ಅದರ ಅರ್ಥ ಈ ಹಣದಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಅರೌಂಡ್ 30 ರೂಪೀಸ್ ಹಾಗೆ ನಿಮಗೆ ಕೊಟ್ಟರೆ, ಅಂದರೆ ರೈತರಿಗೆ ಕೊಟ್ಟರೆ ಅಷ್ಟು ಹಣ ರೈತರಿಗೆ ಈ ಹಾಲಿನ ಮುಖಾಂತರ ಒಂದು ಪ್ರೊಡಕ್ಷನ್ ಆಗುತ್ತೆ. ಸೊ ಆ ಹಣ ಬರ್ತದೆ. ಕೋಳಿ ಬ್ರಾಯ್ಲರ್ ಅದರದ್ದು ಅರೌಂಡ್ ನಿಮ್ಗೆ ಯಾರಿಗಾರು ಐಡಿಯಾ ಇದೆಯಾ? ಕೋಳಿಯು ಕೂಡ ಸಾಧಾರಣ 500 ಇಂದ 800 ಕೋಟಿ ಟರ್ನ್ ಓವರ್ ಇದೆ ದಕ್ಷಿಣ ಕನ್ನಡ ಒಂದೇ ಅಲ್ಲೇ, ಉಡುಪಿ ಬಿಟ್ಟು. ಸೊ ಇದು ಹೆಚ್ಚಿನವರಿಗೆ ಈ ಮಾಹಿತಿ, ಹೆಚ್ಚಿನವರಿಗೆ ನಮ್ಮ ಇಲಾಖೆಯಲ್ಲೇ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾಕಂದ್ರೆ ಅಷ್ಟು ಕೋಳಿ ಪ್ಲೇಸ್ಮೆಂಟ್ ಆಗುತ್ತೆ, ಅಷ್ಟು ದೊಡ್ಡದಾಗ್ತದೆ, ಅದು ಕನ್ಸಂಪ್ಷನ್ ಆಗುತ್ತೆ ಅಥವಾ ಬೇರೆ ಹತ್ತಿರದ ರಾಜ್ಯಕ್ಕೆ ಸೇಲ್ ಆಗ್ತದೆ. ಸೊ ಇಲ್ಲಿಯೂ ಕೂಡ ನೀವು ನೋಡ್ರೆ ಅಷ್ಟು ಕೋಟಿ ಹಣವೂ ಕೂಡ ಯಾವುದೋ ಜೋಳಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗ್ಬೋದು. ಸೊ ಈಗ ಕೋಳಿ ಸಾಕಾಣಿಕೆ ಪದ್ಧತಿ ನಿಮಗೆ 90% ಅನ್ನೋದು ಇಂಟಿಗ್ರೇಷನ್ ಸಿಸ್ಟಮಲ್ಲಿದೆ. ಯಾರಲ್ಲಾದ್ರೂ ಇಂಟಿಗ್ರೇಷನ್ ಫಾರ್ಮ್ಸ್ ಉಂಟಾ? ಕೋಳಿ ಸಾಕಾಣಿಕೆಯಲ್ಲಿ ಇಂಟಿಗ್ರೇಷನ್ ಫಾರ್ಮ್ಸ್ ಇಲ್ಲ. ಅದನ್ನು ನಾನು ಮತ್ತೆ ಹೇಳ್ತೇನೆ ಇಂಟಿಗ್ರೇಷನ್ ಏನಂತ. ಸೊ ಇಂಟಿಗ್ರೇಷನ್ ಸಿಸ್ಟಮಲ್ಲಿ ಪ್ರತಿ 1 kg ಕೋಳಿ ಮಾಡಿಕೊಟ್ಟವನಿಗೆ 7 ರೂಪಾಯಿ ತನಕ, 7 ರಿಂದ 8 ರೂಪಾಯಿ ತನಕ ಅವನಿಗೆ ಗ್ರೋಯಿಂಗ್ ಚಾರ್ಜಸ್ ಅಂತ ಬರ್ತದೆ. ಸೊ ಗ್ರೋಯಿಂಗ್ ಚಾರ್ಜ್ ಸಾಧಾರಣ ಒಂದು ಅರೌಂಡ್ 3 crores to 4 crores ಅಷ್ಟು kg ಮಾಂಸ ಉತ್ಪಾದನೆ ಆಗುತ್ತೆ. ಸೊ ಆಗ ಎಷ್ಟಾಯಿತು? ಸಾಧಾರಣ ಒಂದು 40 to 50 crores rupees ಅಷ್ಟು ಹಣ ರೈತರಿಗೆ ನೇರವಾಗಿ ಬರುತ್ತೆ. ಇದೆಲ್ಲ ನಾನು ಯಾಕೆ ಹೇಳಿದ್ದೆ ಅಂದರೆ, ಇದೆಲ್ಲ ಅಗ್ರಿಕಲ್ಚರ್ ಆಕ್ಟಿವಿಟಿಯಿಂದ ನಮ್ಮ ರೈತರಿಗೆ ಬರುವಂಥ ಆದಾಯ. ಸೊ ಈ ಆದಾಯವನ್ನು ನಾವು ಇನ್ಕ್ರೀಸ್ ಆಗಿ ಮಾಡ್ಬೋದು ಒಂದು. ಇನ್ನೊಂದು, ನಮ್ಮಲ್ಲೇ ನಾವು ಈಗ ಆಲ್ರೆಡಿ ನೀವು ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇದ್ದೀರಿ, ಅದರೊಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ನಮಗೆ ಎಕ್ಸ್ಟ್ರಾ ಅಡಿಷನಲ್ ಇನ್ಕಮ್ ಹೇಗೆ ಬರ್ಬೋದು ಅಂತ ಒಂದು ಆಲೋಚನೆಯನ್ನು, ಅವಕಾಶಗಳು ಎಲ್ಲಿದೆ ಅಂತ ನಾನು ಒಂದೊಂದು ಹೇಳ್ತಾ ಹೋಗ್ತೇನೆ. ಈಗ ಮೊದಲನೇದಾಗಿ ನಾನು ಕೋಳಿ ಸಾಕಾಣಿಕೆ ಹೇಳ್ತೇನೆ. ಕೋಳಿ ಸಾಕಾಣಿಕೆ ನಾನು ಈಗಲೇ ಹೇಳಿದ್ದೇನೆ, ಆ್ಯಕ್ಚುಲಿ ICMR ರೆಕಮೆಂಡೇಶನ್ ಪ್ರಕಾರ ಕೋಳಿ ಅನ್ನುವಂಥದ್ದು ಸಾಧಾರಣ ನಾವು 12 ರಿಂದ 13 kg ಪ್ರತಿ ಮನುಷ್ಯ ಪ್ರತಿ ವರ್ಷಕ್ಕೆ ತಿನ್ಬೇಕು. ಆಯ್ತಾ? ಅಮೆರಿಕದಲ್ಲಿ ನೀವೊಂದು ಐಡಿಯಾ ತಕೊಂಡು ಅಲ್ಲಿ ಹೋಗಿ ನೋಡಿದರೆ 48 ರಿಂದ 52 kg ಅಷ್ಟು ಕೋಳಿ ಮಾಂಸವನ್ನು ಪ್ರತಿ ಮನುಷ್ಯ ಪ್ರತಿ ವರ್ಷ ತಿಂತಾನೆ. ಅರ್ಥ ಆಯ್ತಾ? ಸೊ ನಮ್ಮ ರೆಕಮೆಂಡೇಶನ್ ಪ್ರೋಟೀನ್ ಪ್ರತಿ ಮನುಷ್ಯನಿಗೆ ಒಬ್ಬರಿಗೆ ಒಂದು ಐಡಿಯಾ ನಿಮಗೆ, ನೀವು 70 kg ಇದ್ದರೆ 70 ಗ್ರಾಮ್ ಪ್ರೋಟೀನ್ ಬೇಕಾಗ್ತದೆ ಅವನು ಸಸ್ಟೈನೇಬಲ್ ಆಗಿ ಬದುಕಲಿಕ್ಕೆ. ಅದು ಕಡಿಮೆ ಆದ ಕೂಡಲೇ ಅವನ ಇಮ್ಯುನಿಟಿ ಆಗಿರ್ಬೋದು, ಯಾವುದೇ ಎಲ್ಲ ಐಟಮ್ಗಳು ಅವನಿಗೆ ಬೇಕಾಗ, ಅವನ ಗ್ರೋತ್ ಇರ್ಬೋದು, ಮಾಂಸಖಂಡ ಇರ್ಬೋದು, ಅದು ಕಡಿಮೆ ಆಗ್ತದೆ. ಸೊ ಈ ಪ್ರೋಟೀನನ್ನು ನಾವು ಕೋಳಿಯಿಂದನೇ ಜಾಸ್ತಿ ಸಪ್ಲೈ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಚೀಪೆಸ್ಟ್ ಮೀಟ್ ನಮ್ಮ ಇಂಡಿಯಾದಲ್ಲಿ ಇರುವುದು ಕೋಳಿ, ಬ್ರಾಯ್ಲರ್ ಕೋಳಿ ಅನ್ನೋದು ಚೀಪೆಸ್ಟ್ ಮೀಟ್. ಅದು ಕಂಪ್ಯಾರಿಸನ್ ನಾನು ಮತ್ತೆ ತೋರಿಸ್ತೇನೆ. ಚೀಪೆಸ್ಟ್ ಮೀಟ್ ಇರೋದು. ಆದ್ದರಿಂದ ಕೋಳಿ ಅನ್ನುವಂಥದ್ದು ನಮ್ಮ ಮೇಜರ್ ಪ್ರೋಟೀನ್ ಸೋರ್ಸ್ ಆದದ್ರಿಂದ ಯಾವುದು ನಾನ್ ವೆಜಿಟೇರಿಯನ್ಸಿಗೆ. ಈಗ ನೀವು ವೆಜಿಟೇರಿಯನ್ಸಿಗೆ ಹೋದರೆ ಪಲ್ಸ್ ಗಿಲ್ಸ್ ಬೇರೆ ಎಲ್ಲ ಇದೆ, ಮಾಂಸ ಮತ್ತು ಮೊಟ್ಟೆ. ಸೊ 12 kg ತನಕ ಅಂದರೆ ಎಟ್ ಪ್ರೆಸೆಂಟ್ ನಾವು ಖಾಲಿ 3 ರಿಂದ 4 kg ಪರ್ ಒಂದು ಮನುಷ್ಯ ಒಂದು ವರ್ಷಕ್ಕೆ ಕನ್ಸಂಪ್ಷನ್ ಇದೆ. ಸೊ ನಮ್ಮ ಗ್ಯಾಪ್ ಎಷ್ಟಿದೆ? ಇನ್ನೂ ಸಾಧಾರಣ 8 kg ಇದೆ. ಸೊ ನಾವು ಇನ್ನು ಡಬಲ್ ತ್ರಿಬಲ್ ಮಾಡಬೇಕು ಪ್ರೊಡಕ್ಷನ್. ಯಾಕಂದ್ರೆ ನಮ್ಮ ಒಂದು ರೆಕಮೆಂಡೇಶನ್ ತನಕ ನಮ್ಮ ಹೋಗ್ಬೇಕಂತ ಹೇಳಿದ್ರೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಸೊ ಈಗ ನೀವು ಥಿಂಕ್ ಮಾಡ್ತಾ ಇರ್ಬೋದು, ಟೋಟಲ್ ಎಷ್ಟು kg ಮಾಂಸ ನಾನು ಪ್ರತಿದಿನ ಪ್ರತಿ ವರ್ಷಕ್ಕೆ ತರ್ಬೋದು, ವಾರಕ್ಕೆ 2 ಸಲ ಕನ್ಸಂಪ್ಷನ್ ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ದಾಗ ಸೊ ನಾನು ಎಲ್ಲ ನೋಡಿದರೆ ಡಾಕ್ಟರ್ ಹೇಳ್ದ 3 ಅಲ್ಲ, ನಾನು kg ಜಾಸ್ತಿ ತಿಂತಾ ಇದ್ದೇನೆ ಅನ್ಸ್ಬೋದು, ಕೆಲವರು ನೀವು ಲೆಕ್ಕ ಮಾಡಿರ್ಬೋದು. ಇಟ್ ಈಸ್ ಟ್ರೂ. ಯಾಕಂದ್ರೆ ಕೋಸ್ಟಲ್ ಏರಿಯಾ, ನೀವು ಯೂಶುವಲಿ ಕೇರಳ ಕೋಸ್ಟಲ್ ಏರಿಯಾಗೆ ತಗೊಂಡ್ರೆ ನಾವು 8 ರಿಂದ 10 kg ಉಂಟು ಎವರೇಜ್ ವೆನ್ ಕಂಪೇರ್ ಟು ಅದರ್ ಏರಿಯಾ. ಇದು ಯಾಕೆ ಅನ್ನುವಂಥದ್ದು ಬೇರೆ ಬೇರೆ ರೀಸನ್ ಇದೆ. ಯಾಕಂದರೆ ಪ್ರೋಟೀನ್ ಕನ್ಸಂಪ್ಷನ್ ಜಾಸ್ತಿ ಮಾಡುವಂಥದ್ದು ರೀಸನ್ ಏನಂದರೆ, ಯೂಶ್ವಲಿ ನಾನು ಆಗಲೇ ಹೇಳಿದೆ, ನಮ್ಮ ಇನ್ಕಮನ್ನು ನಾವು ಯೂಶ್ವಲಿ ಹಿಂದಿನವರನ್ನು ನೀವು ನೋಡಿ, ಹಿಂದಿನ ಫೋಟೋ ತೆಗೆದು ನೋಡಿದರೆ ಹೆಚ್ಚಾಗಿ ಎಲ್ಲರೂ ಕೂಡ ವೀಕ್ ಇರ್ತಾರೆ. ಅವ್ರ ಹತ್ರ ಮಾಂಸ ಖಂಡ ಇರುವುದಿಲ್ಲ, ಕಡಿಮೆ, ತುಂಬ ಕಡಿಮೆ. ನೋಡಿ ನೀವು ಹಿಂದಿನ ಫೋಟೋ ಎಲ್ಲಾದರೂ ಓಲ್ಡ್ ಬಿಫೋರ್ ಇಂಡಿಪೆಂಡೆನ್ಸ್ ಡೇ. ರೀಸನ್ ಏನಂದರೆ, ಆಗ ಮನುಷ್ಯ ಹೆಚ್ಚಾಗಿ ತಿನ್ನುವಂಥದ್ದು ಕಾರ್ಬೋಹೈಡ್ರೇಟ್ ಯುಕ್ತ ಫುಡ್.
ಪ್ರೋಟೀನ್ ಯುಕ್ತ ಫುಡ್ ಕಡಿಮೆ. ಏನು ಹೇಳಿ, ನಾವು ತಿನ್ನುವುದು 2 ಬಟ್ಲು ಫುಲ್ಲು ರೈಸ್, ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ರಾತ್ರಿ ಒಮ್ಮೆ, ತಿಂಡಿ ಸಹ ಇಲ್ಲ. ಇದೇನಕ್ಕೆ? ಇಟ್ ಇಸ್ ಜಸ್ಟ್ ಲೈಕ್ ಪೆಟ್ರೋಲ್. ವಿ ಆರ್ ಬರ್ನಿಂಗ್ ಆಲ್ ದೀಸ್ ಎನರ್ಜಿ ಥ್ರೂಔಟ್ ದಿ ಡೇ ಬೈ ವರ್ಕಿಂಗ್. ವರ್ಕ್ 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 ಸಂಜೆ ಒಳಗಡೆ ಎಲ್ಲ ಖಾಲಿ. ಪುನಃ ಮತ್ತೆ 2 ಹಾಕಿದ್ರು ಸಾಕಾಗಲ್ಲ, 3ನೇದಕ್ಕೆ ಈಸ್ ವೇಟಿಂಗ್. ಈಗ ನೀವು ವರ್ಕ್ ಲೇಬರ್ ಕ್ಲಾಸ್, ಈಗ ನಾವು ಕೂಡ ತುಂಬ ಹಳ್ಳಿಯಲ್ಲಿ, ನಾವು ಮಡಾಮಕ್ಕಿ ಅಂತ ನಿಮ್ಗೆ ಗೊತ್ತಿರ್ಬೋದು, ನಕ್ಸಲೈಟ್ ಏರಿಯಾ ಇದ್ದದ್ದು. ಆ ಏರಿಯಾದಲ್ಲಿ ಹುಟ್ಟಿದೆ. ನಮ್ಮ ಮನೆಯಲ್ಲಿ ತುಂಬ ಜಾನುವಾರಿತ್ತು, ಕೆಲಸದವರಿದ್ದು, ನಾವು ಅವರೊಟ್ಟಿಗೆ ಊಟ ಮಾಡಿದವರು. ಸೊ ಒಂದು ಎಷ್ಟು ಹಾಕಿದ್ರು ಸಾಕಲ್ಲ, ಯಾಕಂದ್ರೆ ಇಟ್ ಇಸ್ ಪೆಟ್ರೋಲ್. ಆದರೆ ಈಗ ನಮಗೆ ಬೇಕಾದ್ರು ಈಗ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದೆ. ಆದರೆ ಅಷ್ಟು ತಿಂದರೂ ಅವರು ನೋಡಿದರೆ, ಇಷ್ಟು ದಪ್ಪದವರು ನೋಡಿದಿರಲ್ಲ, ಆದರೆ ತುಂಬ ಕಡಿಮೆ. ಯಾಕಂದ್ರೆ ಅದೆಲ್ಲವೂ ಬರ್ನ್ ಆಗ್ತಾ ಇತ್ತು. ಈಗ ಕಾರ್ಬೋಹೈಡ್ರೇಟ್ ರಿಕ್ವೈರ್ಮೆಂಟ್ ಆ್ಯಕ್ಚುಲಿ ಕಡಿಮೆ ಇದೆ, ಕಡಿಮೆ ಬೇಕು ನಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಬೇಕು. ಹಿಂದಿನವರಿಗೆ ಇಡೀ ತಿಂಗಳಲ್ಲಿ 1 ಸಲ ಕೋಳಿ ಪದಾರ್ಥ ಇರ್ಬೋದು ಎಲ್ಲಾದರೆ, ಅಥವಾ ಯಾರು ನೆಂಟರು ಬಂದ್ರೆ ಮಾತ್ರ. ಈಗ ನಾವು ಪ್ರತಿ ವಾರದಲ್ಲಿ 2 ಬಾರಿ, ಒಂದು 10-20 ವರ್ಷದಿಂದ 1 ಬಾರಿ ಇತ್ತು, ಈಗ 2 ಬಾರಿ. ಇನ್ನು ಕೆಲವರಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಇಡೀ ವಾರದಲ್ಲಿ ನಾವು ಕೋಳಿ ಅಥವಾ ಮಾಂಸವನ್ನು ತಿಂತೇವೆ. ಸೊ ಪ್ರೋಟೀನ್ ಅನ್ನುವಂಥದ್ದು ಅವಶ್ಯಕತೆ ಯಾವಾಗಲೂ ಇತ್ತು, ಆದರೆ ಆವಾಗ ಅದು ಪೂರೈಕೆ ಆಗ್ತಿರ್ಲಿಲ್ಲ. ಈಗ ಪೂರೈಕೆ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ನಾನು ಯಾಕೆ ಹೇಳ್ತೇನೆ ಅಂದರೆ, ನಿಮಗೆ ಪೌಲ್ಟ್ರಿಯಲ್ಲಿ ಇನ್ನೂ ಕೂಡ ಅವಕಾಶ ಉಂಟು. ಸೊ ಇದಕ್ಕೆಲ್ಲ ನಾನು ಇದೆಲ್ಲ ಬೇಸ್ ಹೇಳಿರುವ ರೀಸನ್ ಏನಂದರೆ, ಪೌಲ್ಟ್ರಿ ಪ್ರೊಡಕ್ಷನ್ ಈಗ ದಕ್ಷಿಣ ಕನ್ನಡಕ್ಕೆ ಹೋಲಿಸಿದರೆ, ದಕ್ಷಿಣ ಕನ್ನಡದಲ್ಲಿ 1990ರಿಂದ 2010 ತನಕ 10 ವರ್ಷ ಏನಿತ್ತು, ಆ ಟೈಮಲ್ಲಿ 70% ಬ್ರಾಯ್ಲರ್ ಕೋಳಿ ತಮಿಳುನಾಡು ಮತ್ತು ಆಂಧ್ರ, ಹಾಸನ, ನಮ್ಮ ರಾಜ್ಯದ ಆ ಕಡೆಯಿಂದ ಬರ್ತಾ ಇತ್ತು, ಇಲ್ಲಿ ನಾವು ತಿಂತಾ ಇದ್ವಿ. ಆದರೆ ಇವತ್ತು ನಾವು ನಮಗೆ ಫುಲ್ ಬೇಕಾಗದಷ್ಟು ಪ್ರೊಡಕ್ಷನ್ ಮಾಡಿ ನಾರ್ತ್ ಕೇರಳಕ್ಕೆ ನಾವು ಕೊಡ್ತಾ ಇದ್ದೇವೆ. ನಾರ್ತ್ ಕೇರಳ ಏನಿದೆ, ಕಣ್ಣೂರು, ಕಾಸರಗೋಡು 2-3 ಡಿಸ್ಟ್ರಿಕ್ಟ್ ಇದೆಯಲ್ಲ, ಈಚೆಗೆ ಹೆಚ್ಚಿದ್ದು ನಮ್ಮ ಕರ್ನಾಟಕದ್ದೇ ಹೋಗುದು. ಇದಕ್ಕೆ ಯಾರೆಲ್ಲ ಕಾರಣ? ಮೇಯ್ನ್ ಆಗಿ ರೈತರು. ಯಾಕಂದ್ರೆ ನೀವು ಬ್ರಾಯ್ಲರ್ ಇದು ಬುಕ್ ತೆಗೆದು ನೋಡಿದರೆ, ನಮ್ಮ ಕ್ಲೈಮೇಟು ಬ್ರಾಯ್ಲರ್ ಬೆಳೆಸಲಿಕ್ಕೆ ಅಷ್ಟು ಒಳ್ಳೆಯ ಕ್ಲೈಮೇಟ್ ಅಲ್ಲ. ಯಾಕಂದ್ರೆ ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ, ಟೆಂಪರೇಚರು ಕೂಡ ಅರೌಂಡ್ 30 to 40 ಡಿಗ್ರಿ ಅಥವಾ 25 ಹೋಗ್ತದೆ ಅಷ್ಟೇ, ಕೆಳಗೆ, ಅದರಿಂದ ಕೆಳಗೆ ಬರುವುದಿಲ್ಲ. ಸೊ ಬ್ರಾಯ್ಲರ್ ಗ್ರೋತಿಗೆ ಬೇಕಾಗುವಂಥದ್ದು ಅರೌಂಡ್ 20 ಡಿಗ್ರಿ ಆಸುಪಾಸು. ಇದು ಕೂಲರ್ ಏರಿಯಾ, ಚಿಕ್ಕಮಗಳೂರು ಆ ಕಡೆ ಏರಿಯಾದಲ್ಲಿ ನಮ್ಮಕ್ಕಿಂತ ಚೆನ್ನಾಗಿ ಬೆಳೀತದೆ. ಪ್ರೊಡಕ್ಷನ್ ಕಾಸ್ಟಲ್ಲಿ, ಉತ್ಪಾದನಾ ವೆಚ್ಚದಲ್ಲಿ ಸಾಧಾರಣ ₹2 ಡಿಫರೆನ್ಸ್ ಇದೆ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಆ ₹2 ಉಳಿಸ್ಲಿಕ್ಕೆ, ಅವರೊಟ್ಟಿಗೆ ಕಾಂಪೀಟ್ ಮಾಡಲಿಕ್ಕೆ ನಾವು ಹಗಲು ರಾತ್ರಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಅವರು ಕಾಂಪಿಟೇಷನಲ್ಲಿ ಹಾಸನದಿಂದ ಸುಲಭವಾಗಿ ಕೋಳಿ ಇಳಿಸಿ ಬಿಡ್ತಾರೆ ಇಲ್ಲಿ. ಸೊ ನಮ್ಮ ರೈತರು, ನಮ್ಮಲ್ಲಿ ಎಂಟರ್ಪ್ರೈನರ್ ಇರುವಂಥ ಕೆಲವು ಹ್ಯಾಚರಿ ಪೀಪಲ್ಲು, ಇವರಿಂದಾಗಿ ಇವತ್ತು ನಮ್ಮ ಕೋಳಿಯ ಬ್ರಾಯ್ಲರ್ ಇಂಡಸ್ಟ್ರಿ ಇಷ್ಟು ಬೆಳೆದಿದೆ. ಇನ್ನೂ ಕೂಡ ಬೆಳೀಲಿಕ್ಕೆ, ಬೆಳೀಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ನಾನು ಹೇಳ್ತೇನೆ. ನೋಡಿ, ಇದು ಜಸ್ಟ್ ನಿಮಗೊಂದು ಮಾಹಿತಿಗೆ, ಯಾಕಂದ್ರೆ ನೀವೀಗ ಆರ್ಡಿನರಿ ಫಾರ್ಮರ್ಸ್ ಅಲ್ಲ, ನಿಮಗೊಂದು ಜಸ್ಟ್ ಮಾಹಿತಿ. ಇದರಲ್ಲಿ ನೋಡಿ, ಈಗ ಇಂಡಿಯಾ 4500 ಮೆಟ್ರಿಕ್ ಟನ್, ಮಿಲಿಯನ್ ಮೆಟ್ರಿಕ್ ಟನ್ ಅನ್ನ ಪ್ರೊಡಕ್ಷನ್ ಮಾಡ್ತದೆ. ಮಿಲಿಯನ್ ಮೆಟ್ರಿಕ್ ಟನ್, ಆಯ್ತಾ, ಪ್ರೊಡಕ್ಷನ್ ಮಾಡ್ತಾರೆ. ಇದರ ಅರ್ಥ ಯುನೈಟೆಡ್ ಸ್ಟೇಟ್ಸ್ ಅವ್ರು ಪೂರ್ತಿ ತಿಂತಾರಂತಲ್ಲ. ಯಾವುದೇ ಒಂದು ದೇಶದ ಇಕಾನಮಿ ಅಪ್ ಆಗಬೇಕಂದ್ರೆ ನಾವು ಬರೀ ಸೆಲ್ಫ್ ಸಫಿಷಿಯಂಟ್ ಆದ್ರೆ ಸಾಕಾಗುದಿಲ್ಲ. ನಾವು ಏನು ಮಾಡಬೇಕು, ನಮ್ಗೆ ಬೇಕಾದ ತಿನ್ಬೇಕು, ಮತ್ತೆ ಬೇರೆಯವ್ರಿಗೆ ಕೊಡ್ಬೇಕು. ನಾವು ಒಂದು ಎಕ್ಸ್ಪೋರ್ಟ್ ಮಾಡಿದರೆ ಮಾತ್ರ ನಮಗೆ ರೆವಿನ್ಯೂ ಬರ್ತದೆ, ಆಮೇಲೆ ಎಕ್ಸ್ಚೇಂಜ್ ಇದಾಗ್ತದೆ, ನಮ್ಮ ರುಪಿ ವ್ಯಾಲ್ಯೂ ಅಪ್ ಆಗ್ತದೆ. ಸೊ ಇದು ಹೆಚ್ಚಿನವ್ರು ನಿಮ್ಗೆ ಗೊತ್ತಿರ್ಬೋದು. ಸೊ ಆ ಎಕ್ಸ್ಪೋರ್ಟ್ ಸ್ಟೇಜಿಗೆ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಪ್ರೊಡಕ್ಷನ್ ನಾವು ಇನ್ನೂ ಖಾಲಿ 4000ದಲ್ಲಿದ್ದೇವೆ. ಅಮೆರಿಕನ್ ಪಾಪ್ಯುಲೇಷನ್ ಎಷ್ಟು ಹೇಳಿ, ಖಾಲಿ 30ರಿಂದ 32 ಕೋಟಿ, 33 ಕೋಟಿ ಏನಿದೆ. ನಮ್ದು 140 ಕೋಟಿ. ಸೊ ನಾವು ಪ್ರೊಡಕ್ಷನ್ ಮಾಡುವಂಥದ್ದು ಖಾಲಿ 4500 ಮೆಟ್ರಿಕ್ ಟನ್, ಅವರು 18,000ದಲ್ಲಿದ್ದಾರೆ. ಅಂದ್ರೆ ನಾವು, ನಮ್ಮ ಹತ್ರ ಇನ್ನೂ ಅವಕಾಶ ಇದೆ. ನೆಕ್ಸ್ಟ್ ನೋಡಿ, ಟರ್ನ್ ಟೋಟಲ್ ಟರ್ನ್ ಓವರು ಇಲ್ಲಿ ಸಾಧಾರಣ 90,000 ಕೋಟಿ ಕೊಟ್ಟಿದ್ದಾರೆ. ಇದು 3 ವರ್ಷದ ಡಾಟಾ, 2018-19. ಈಗ 1,25,000 ಕೋಟಿ ಟರ್ನ್ ಓವರ್ ಆಗುತ್ತೆ ಪೌಲ್ಟ್ರಿ ಇಡೀ ಇಂಡಿಯಾದಲ್ಲಿ. ಸೊ ಇದು ನಿಮಗೆ, ಯಾಕಂದ್ರೆ ಅಷ್ಟು ದೊಡ್ಡ ಇಂಡಸ್ಟ್ರಿ ಇದು. ನಾವು ಟ್ರೆಡಿಷನಲ್ ಆಗಿ ಬೆಳೆದು ಬಂದ ಒಂದು ಇಂಡಸ್ಟ್ರಿಗಾಗಿ ಕನ್ವರ್ಟ್ ಆಗಿ ಈಗ 1,25,000 ಕೋಟಿ ಅಷ್ಟು ಟರ್ನ್ ಓವರ್ ಆಗುವಂಥದ್ದು, ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ಹಳ್ಳಿಯಲ್ಲಿ. ನೆಕ್ಸ್ಟ್, ಇದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ ನೋಡಿ, ಇಂಡಿಯಾದಲ್ಲಿ 7.2 ಅದು ಪೌಂಡ್. ಓಕೆ, ಪೌಂಡ್ ಅಂದ್ರೆ ಅರೌಂಡ್ 3 ಪಾಯಿಂಟ್ ಸಮಥಿಂಗ್ ಇದೆ. ಸೊ ಅದೇ ಅರೌಂಡ್ 4 kg ಈಗ ಇದೆ ಅಟ್ ಪ್ರೆಸೆಂಟ್. ಅದೇ ನೋಡಿ,
ಕೆನಡಾ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಎಲ್ಲಿದ್ದಾರೆ ನೋಡಿ, 198 ಪೌಂಡ್ಸ್. ಸೊ ಅದರ ಅರ್ಥ ನೆನ್ಪಿಟ್ಕೊಳ್ಳಿ, ನಾವು 198ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಬಾಡಿ ಸೈಜ್ ಅವ್ರಿಗಿಂತ ಕಡಿಮೆ. ನಾವು ಇಲ್ಲಿ ನಮ್ಮ ಕ್ಲೈಮೇಟ್ ಬೇರೆ, ಅವರ ಕ್ಲೈಮೇಟ್ ಬೇರೆ. ಅವರು -ಡಿಗ್ರಿಯಲ್ಲಿ ಇರ್ತಾರೆ, ಅವ್ರಿಗೆ ಎನರ್ಜಿ ಜಾಸ್ತಿ ಬೇಕು. ಅವ್ರು ಬದುಕಬೇಕಾದ್ರೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ಅವರಿಗೆ, ನಮಗೆ ಬೇಡ, ಅವಶ್ಯಕತೆ ಇಲ್ಲ. ಸೊ ಅದೆಲ್ಲ ಕೆಲವು ಫ್ಯಾಕ್ಟರ್ ತುಂಬ ಇದೆ. ಬಟ್ ಇನ್ ಜನರಲ್ ಸೊ ಅವರು ತಿನ್ನುವ ಪ್ರಮಾಣ ನಾವು ತುಂಬ ಕಡಿಮೆ ಇದೆ, ಆದ್ರಿಂದ ನಮ್ಮಲ್ಲಿ ಇನ್ನು ಅವಕಾಶ ಇದೆ. ಸೊ ಒಂದು ವೇಳೆ ಥಿಂಕ್ ಮಾಡಿ, ಬ್ರಾಯ್ಲರ್ ಇಂಡಸ್ಟ್ರಿ ಈಗ, ಅದಕ್ಕಿಂತ ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೇನೆ. ಈಗ ನೀವು ಅಂಗಡಿಯಲ್ಲಿ ಹೋದಾಗ 2 kg ಕೋಳಿ ತಗೊಳ್ತೀರಿ, ಹೌದಾ? ಅರೌಂಡ್ 2 kg, ಕರೆಕ್ಟ್ ಅಲ್ಲ? ಅದು ಎಷ್ಟು ದಿನದಲ್ಲಿ ದೊಡ್ಡದಾಗಿದೆ ಗೊತ್ತಾ? ಎಷ್ಟು ದಿನ? ಖಾಲಿ 35 to 40 ಡೇಸ್, 2ರಿಂದ 2.25 kg ಬರುವಂಥದ್ದು. ಆಕ್ಚುಲಿ ಇದರದ್ದು ನೆಕ್ಸ್ಟ್ ಇದರಲ್ಲಿ ಅದಕ್ಕೆ ಕೇಳಿದ ಕೂಡಲೇ ಸುಮಾರು ಕ್ವಶನ್ ಬರುತ್ತೆ. ಅದಕ್ಕೆ ಸ್ಟಿರಾಯ್ಡ್ ಇಂಜೆಕ್ಷನ್ ಮಾಡ್ತಾರೆ, ಅದಕ್ಕೆ ಹಾರ್ಮೋನ್ ಕೊಡ್ತಾರೆ. ಆಕ್ಚುಲಿ ಅದು ಯಾವುದೂ ಇಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ. ಅದು ಈ ರೇಟ್ ಏರಿದಾಗ ಒಂದು ಸುಮ್ಮನೆ ನ್ಯೂಸ್ ಬಿಡುವಂಥದ್ದು. ಅದು ಆಕ್ಚುಲಿ ಆ ಥರದ ಯಾವುದೇ ಇಲ್ಲ. ಅದ್ರ ಡಿಸ್ಕಷನ್ ಮಾಡಿದ್ರೆ ಇದು ವೇದಿಕೆಯಲ್ಲಿ ಸುಮಾರು ಹೊತ್ತು ತಗೊಳ್ತದೆ. ಸೊ ಅದನ್ನು ಯಾವಾಗಲಾರು ಇದ್ದಲ್ಲ ನನ್ನ ಹತ್ರ ಕೇಳಿ. ಪರ್ ಕ್ಯಾಪಿಟ ಇದು. ಪರ್ ಕ್ಯಾಪಿಟ ಅಂದ್ರೆ ಒಂದು ಮನುಷ್ಯ ಎಷ್ಟು ತಿಂತಾನಂತ. ಅದರಲ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಇನ್ ಜನರಲ್ ಪಾಪ್ಯುಲೇಷನ್. ಇಲ್ಲ ಇಲ್ಲ ಇಲ್ಲ, ಇಂಡಿಯಾ ಜಾಸ್ತಿ ಆಗ್ಲಿಕ್ಕೆ ಈಗ ನಮ್ಮಲ್ಲಿ 30% ಪಾಪ್ಯುಲೇಷನ್ ನಾನ್ ವೆಜ್ ಇದ್ದಾರೆ. 30 to 40% ಜನ. ಸೊ ಅಷ್ಟು ತಗೊಂಡ್ರು ಡಬಲ್ ಆದರೂ ಕೂಡ ಅದು 7.2 ಹೋಗಿ 14 ಆಗ್ತದೆ. ಅವರೆಷ್ಟಿದ್ದಾರೆ ನೋಡಿ, 198 ಇದ್ದಾರೆ. ಅರ್ಥ ಆಯ್ತಾ? ಸೊ ಅದು ಅಷ್ಟಕ್ಕೆ ಹೋಗುದೇ ಇಲ್ಲ ನಾವು. ಸೊ ಅದರ ಅರ್ಥ ನಾವು ಅಷ್ಟು ತಿನ್ಬೇಕಂತಲ್ಲ. ನಮ್ಮಲ್ಲಿ ರೆಕಮೆಂಡೇಶನ್ ICMR 12 kg ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇದು ಟ್ರೆಂಡ್, ಗ್ಲೋಬಲ್ ಟ್ರೆಂಡ್ ನೋಡಿ. ರೆಡ್ ಇರುವಂತದ್ದು ಬೀಫ್ ಅಂಡ್ ವೀಲ್, ರೆಡ್ ಮೀಟ್. ಅದು ನೋಡಿ, ಅದು ಓವರ್ ದಿ ಇಯರ್ಸ್ ಕಡಿಮೆ ಆಗ್ತಾ ಬಂದಿದೆ ಬಿಕಾಸ್ ಆಫ್ ಹೆಲ್ತ್ ಕಾನ್ಶಿಯಸ್ ಆಕ್ಚುಲಿ. ನೆಕ್ಸ್ಟ್ ಗ್ರೀನ್ ನೋಡಿ, ಶೀಪ್ ಅಂಡ್ ಇದು ಕಡಿಮೆ ಆಗಿರುವುದು ಏನಕ್ಕಂದ್ರೆ ಅದು ಒಂದು ಹೆಲ್ತ್ ಕಾನ್ಶಿಯಸ್ ಪ್ಲಸ್ ಕಾಸ್ಟ್ ನೋಡಿ. ನಂತರದ 2, ಒಂದು ಪಿಗ್ ಮತ್ತೆ ಚಿಕನ್, ಇಟ್ ಈಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಬಿಕಾಸ್ ಪಿಗ್ ಮೀಟ್ ಅಂಡ್ ಚಿಕನ್ ಮೀಟ್ ಆರ್ ಕಾಸ್ಟ್ ಕಡಿಮೆ ಕಂಪ್ಯಾರಿಟಿವ್ ಮಟನ್, ಒನ್ ಥಿಂಗ್. ಅಂಡ್ ಚಿಕನ್ ಯಾಕಂತ ಹೇಳಿದ್ರೆ ಇಟ್ ಈಸ್ ಹೆಲ್ದಿಯರ್ ದೆನ್ ಅದರ್ ಮೀಟ್, ಯಾಕಂದ್ರೆ ಅದರಲ್ಲಿ ಫ್ಯಾಟ್ ಕಡಿಮೆ, ಕೊಲೆಸ್ಟ್ರಾಲ್ ಕಡಿಮೆ, ಮತ್ತೆ ಇಟ್ ಕನ್ಸಿಡರ್ ಆಸ್ ವೈಟ್ ಮೀಟ್. ನೆಕ್ಸ್ಟ್ ನೋಡಿ, ಇದು ನಾನು ಆಗ್ಲೇ ಡಾಟಾ ಹೇಳಿದ್ದೇನೆ ನೋಡಿ. ಈಗ ನಾವು ಅರೌಂಡ್ 3.5 2017 ಇತ್ತು. ಸೊ 3.35 ಅರೌಂಡ್ 3.75 ಅದರ ರೇಂಜಲ್ಲಿ ಇದ್ದೇವೆ. ಸೊ ನಮ್ಮ ಟಾರ್ಗೆಟ್ 2025ಕ್ಕೆ 5.98 ಅರೌಂಡ್ 6 kg ಪರ್ ಕ್ಯಾಪಿಟಾ ಆಗಬೇಕು. ಸೊ 8 ಪಾಯಿಂಟ್ ಸಮಥಿಂಗ್ ಮಿಲಿಯನ್ ಮೆಟ್ರಿಕ್ ಟನ್ನಿಗೆ ಹೋಗ್ಬೇಕಂತ ಒಂದು ಟಾರ್ಗೆಟ್ ಆಕ್ಚುಲಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ನೋಡಿ, ಇದು ಕಂಪ್ಯಾರಿಟಿವ್ ರೇಟ್. ಈಗ ನಾವು ಮೀಟ್ ಅಂತ ತಗೊಂಡ್ರೆ ಕೋಳಿ, ಹಂದಿ ಅಥವಾ ಯಾವುದೇ ಇರಲಿ ಸಣ್ಣ ಪ್ರಮಾಣದಲ್ಲಿ ಫ್ಯಾಟ್ ಪ್ರೋಟೀನ್ ಡಿಫರೆನ್ಸ್ ಇರುತ್ತೆ. ಬಿಟ್ರೆ ಟೆಕ್ನಿಕಲಿ ನ್ಯೂಟ್ರಿಟಿವ್ ವ್ಯಾಲ್ಯೂ ತಗೊಂಡ್ರೆ ಸೇಮ್, ನೋ ಮಚ್ ಡಿಫರೆನ್ಸ್. ಈಗ ನಾವು ಅದು ಶ್ರೇಷ್ಠ, ಈಗ ಊರಿನ ಕೋಳಿ ಕಂಪೇರ್ ಮಾಡ್ಲಿಕ್ಕಿಲ್ಲಪ್ಪ ಅಂತ. ಊರಿನ ಕೋಳಿ ಅದನ್ನು ತಗೊಂಡ್ರೆ ಟೇಸ್ಟ್ ಅಲ್ಲಿ ಮಾತ್ರ ಡಿಫರೆನ್ಸ್, ಬಿಟ್ಟರೆ ನ್ಯೂಟ್ರಿಟಿವ್ ವ್ಯಾಲ್ಯೂ ನಾವು ಅದನ್ನು ಲ್ಯಾಬ್ ಅಲ್ಲಿ ಅನಲೈಸ್ ಮಾಡಿದಾಗ ನಾಟ್ ಮಚ್ ಡಿಫರೆನ್ಸ್. ಸೊ ಇಟ್ ಇಸ್ ಮೀಟ್ ಓನ್ಲಿ. ಅದೇ ಆಗ ನಮಗೆ ಇಟ್ ಗಿವ್ಸ್ ಪ್ರೋಟೀನ್. ಸೊ ಪ್ರೋಟೀನ್ ನ ವ್ಯಾಲ್ಯೂ ನೋಡಿ, ಚಿಕನ್ ಇವತ್ತು ಕೂಡ 150ರಿಂದ 200 ರೂಪಾಯಿ ಪರ್ kg ಸಿಗ್ತದೆ ಚಿಕನ್ ಆಸೆಟ್, ಚಿಕನ್ ಮೀಟ್. ಅದೇ ನಿಮಗೆ ಮಟನ್ಗೆ ಹೋದ್ರೆ 500 to 650. ಸೊ ತ್ರಿಬಲ್ ಅಷ್ಟು ಕಾಸ್ಟ್ ಇದೆ. ಸೊ ಆಗ ಪೀಪಲ್ ಪ್ರಿಫರ್ಸ್ ಚಿಕನ್ ಓನ್ಲಿ ಇವನ್ ಇನ್ ಫ್ಯೂಚರ್ ಆಲ್ಸೋ. ಯಾಕಂದ್ರೆ ಮಟನ್ ಅನ್ನ, ಶೀಪ್ ಅಂಡ್ ಗೋಟ್ ಅನ್ನ ಚಿಕನ್ ಆಗಿ ನಾವು ಪ್ರೊಡಕ್ಷನ್ ಮಾಡಲಿಕ್ಕೆ ಫಸ್ಟ್ ಐಡಿಯಾ ಮಾಡಿಲ್ಲ. ಈಗ ಐಡಿಯಾ ಮಾಡಿದ್ರೆ ಅದು ಶಾರ್ಟ್ ಪೀರಿಯಡ್ ಅಲ್ಲಿ 4-5 ವರ್ಷದಲ್ಲಿ ಹಾಗೆ ಡಬಲ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಆಲ್ರೆಡಿ ಗವರ್ಮೆಂಟ್ ಆಕ್ಚುಲಿ ಲಾಸ್ಟ್ 10 years ಇಂದ ತುಂಬಾ ಇಂಟ್ರೊಡ್ಯೂಸ್ ಮಾಡಿದೆ ಹೊಸ ಬ್ರೀಡ್ಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ. ಒಂದು ಸಲ ಮರಿ ಹುಟ್ಟುವಾಗ ಒಂದಲ್ಲ, ಕ್ವಾಡ್ರಿಪ್ಲೆಟ್ 4 ಮರಿ ಹುಟ್ಟುವಂಥದ್ದು ಈ ತರ. ಬಟ್ ಏನ್ ಮಾಡಿದ್ರು ಗ್ರೋಯಿಂಗ್ ಪಾಪ್ಯುಲೇಷನ್ ಏನಿದೆ, ಈಗ ನಾವು ಸ್ವಾತಂತ್ರ್ಯ ಸಿಕ್ಕುವಾಗ ನಮ್ಮ ಹತ್ರ ಎಷ್ಟು ಕೋಟಿ, ಖಾಲಿ 30 ಕೋಟಿ ಜನ ಇದ್ರು, 30 ಕೋಟಿ ಚಿಲ್ಲರೆ. ಸೊ ಆ ಗ್ರೋತ್ ಫಾಸ್ಟಿಗೆ ನಮ್ಮಲ್ಲಿ ಇದನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರಿಂದನೇ ಕಾಸ್ಟ್ ಅದು ಜಂಪ್ ಆಗ್ತಾ ಹೋಯ್ತು. ನೆಕ್ಸ್ಟ್, ಸೊ ಇದು ಕೋಳಿಯದ್ದು ನಿಮಗೆ ಒಂದು ಐಡಿಯಾ. ಇನ್ ಮೈ ಒಪಿನಿಯನ್, ನಿಮಗೆ ಕೋಳಿ ಸಾಕಾಣಿಕೆಯನ್ನ ಮಾಡೋದಿದ್ರೆ ನೋಡಿ 4 ರೀತಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾರೆ. ಒಂದು ಬ್ಯಾಕ್ ಯಾರ್ಡ್ ಫಾರ್ಮಿಂಗ್. ಬ್ಯಾಕ್ ಯಾರ್ಡ್ ಅಂದ್ರೆ ನಾವು ನಮ್ಮ ಮನೆಯಲ್ಲಿ, ಹೆಚ್ಚಿನ ಮನೆಯಲ್ಲಿ ನಾನ್ ವೆಜ್ ಮಾಡೋರಲ್ಲಿ ಕೋಳಿ ಇದೆ. ಸೊ ಇದನ್ನು ನೀವು ಸಣ್ಣ ಪ್ರಮಾಣದಲ್ಲಿ ಇನ್ಕ್ರೀಸ್ ಮಾಡಬಹುದು, ನಿಮಗೆ ರೆವಿನ್ಯೂ ಬರ್ತದೆ. ಇನ್ನೊಂದು ಅಪ್ಗ್ರೇಡೆಡ್ ಯಾವ್ದು ಅಂತ ಹೇಳಿದ್ರೆ ಗಿರಿರಾಜ, ಗಿರಿರಾಣಿ, ಸ್ವರ್ಣಧಾರ, ಕಾವೇರಿ,
ಅಥವಾ ಆಸಿಲ್ ಕ್ರಾಸ್, ಈ ತರದ ಕೆಲವು ಬ್ರೀಡ್ಗಳು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಕೇರಳದವರು, ಆಂಧ್ರದವರೆಲ್ಲ, ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ. ಇದನ್ನು ನಾವು ಕೂಡ ಒಂದೇ ಮೊಟ್ಟೆಗಾಗಿ ಅಥವಾ ಮಾಂಸಕ್ಕಾಗಿ ಸಾಕಿದ್ರೆ, ಒಂದು 50ರಿಂದ 100 ಸಾಕಿದ್ರೆ ಅದನ್ನು ಖಂಡಿತವಾಗಿ ಅದರಲ್ಲಿ ರೆವೆನ್ಯೂ ಬರುತ್ತೆ. ಅಥವಾ ಅದರದ್ದೇ ಪೇರೆಂಟ್ಸ್ ಫಾರ್ಮ್ ಮಾಡ್ಬೋದು ನೀವು. ಅದನ್ನು ನಾನು NLM ಅಲ್ಲಿ ಹೇಳ್ತೇನೆ, ಯಾಕಂದ್ರೆ ಒಂದು ಒಳ್ಳೆ ಅವಕಾಶ ಇದೆ ಮಾಡೋದಿದ್ರೆ. ಸೊ ಆ ತರದ ಒಂದು ಉದ್ಯೋಗ. ಇನ್ನು ಬ್ರಾಯ್ಲರ್ ಇಂಡಸ್ಟ್ರಿ ಬಂದ್ರೆ, ಬ್ರಾಯ್ಲರ್ ಅಲ್ಲಿ ನೀವೇ ಮರಿ ತಡುದು, ನೀವೇ ಫೀಡ್ ಹಾಕುದು, ನೀವೇ ಅದನ್ನು ಮಾರುವಂಥದ್ದು. ಇದು ಒಂದು ಉದ್ಯೋಗ. ಅದರಲ್ಲಿ ಇಂಟಿಗ್ರೇಷನ್ ಅಂತ ಹೇಳಿದ್ರೆ, ಒಂದು 4-5 ಕಂಪನಿಯವರು ಇಲ್ಲಿ ಬಿಗ್, ಈಗ ಎಕ್ಸಾಂಪಲ್ ಭಾರತ್ ಅಗ್ರೋವೆಟ್ ಇಂಡಸ್ಟ್ರೀಸ್, ಆಮೇಲೆ ಕೋಸ್ಟಲ್, ಐಡಿಯಲ್ ಫಾರ್ಮ್ಸ್, ಈ ತರ ಎಲ್ಲ ಇಂಟಿಗ್ರೇಟರ್ಸ್ ಕಂಪನಿ ಇದೆ. ಅವರಿಗೆ ನೀವು ರೆಂಟೆಡ್ ಅಲ್ಲಿ ಫಾರ್ಮ್ ಅನ್ನು ನಡೆಸಬಹುದು. ನೀವೊಂದಿಗೆ 2000ದಿಂದ 5000, ಒಂದು ಸಣ್ಣ ಲೆಕ್ಕ ಹೇಳ್ತೇನೆ, 5000 ಸ್ಕ್ವೇರ್ ಫೂಟ್ಗೆ ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ನನ್ನ ಪ್ರಕಾರ. ಅರೌಂಡ್ 8 to 10 lakhs rupees ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5000 ಕೋಳಿ ಒಬ್ಬ 6 ಬ್ಯಾಚಸ್ ಹಾಕಿದ್ರೆ 60,000 kg ಆಗ್ತದೆ. 60,000ಕ್ಕೆ ಇಂಟು 7ರಿಂದ 8 ರೂಪಾಯಿ ಎಷ್ಟಾಯ್ತು? ಒಂದು 5 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ. 5 ಲಕ್ಷ ರೂಪಾಯಿ ಇನ್ಕಮ್ ಅಲ್ಲಿ ನೀವು ಬ್ಯಾಂಕ್ ಲೋನ್ ಇದ್ರೆ ಅದನ್ನು ಕಟ್ಟಬೇಕಾಗತ್ತೆ. ಆನಂತರ ಕೆಲಸದವನು ಇದ್ರೆ ಕೊಡಬೇಕಾಗತ್ತೆ. ಆಕ್ಚುಲಿ ನಮ್ಮ ಫಾರ್ಮಲ್ ಹೇಗಂದ್ರೆ 5,000 ಕೋಳಿಗೆ ಒಂದೇ ಮನುಷ್ಯ, 2-3 ಲೇಬರ್ ಇಟ್ಟರು ವರ್ಕೌಟ್ ಆಗುದಿಲ್ಲ. ಸೊ ಒಬ್ಬರೇ ಕರೆಂಟ್ ಬಿಲ್ ಬರುತ್ತೆ, ವಾಟರ್ ಬಿಲ್ ಬರುತ್ತೆ. ಸೊ ನನ್ನ ಒಂದು ಲೆಕ್ಕಾಚಾರದಲ್ಲಿ 4-5 ಲಕ್ಷ ಇನ್ಕಮ್ ಅಲ್ಲಿ ಒಂದು 2-3 ಲಕ್ಷ ತೆಗೆದ್ರು ಒಂದು 2 ಲಕ್ಷ ಇನ್ಕಮ್ ಅದರಲ್ಲಿ ಇಯರ್ಲಿ ಬರ್ತದೆ. ಇದು ಬ್ರಾಯ್ಲರ್. ಇನ್ನು ಲೇಯರ್ ತಗೊಂಡ್ರೆ ಆಕ್ಚುಲಿ ನಮ್ಮ ಕ್ಲೈಮೇಟ್ ಲೇಯರಿಗೆ ಸೂಟೇಬಲ್ ಅಲ್ಲ. ಅದರಿಂದ ಲೇಯರ್ ಫಾರ್ಮರ್ಸ್ ಇಲ್ಲಿ ಮೊದಲು ಇದ್ರು, ಈಗ ಅದನ್ನೆಲ್ಲ ವಿಡ್ರಾ ಮಾಡಿದ್ದಾರೆ, ಯಾರದ್ದು ಇಲ್ಲ. ಯಾಕಂದ್ರೆ ಈ ಕ್ಲೈಮೇಟ್ ಅಲ್ಲಿ ನಂಬರ್ ಆಫ್ ಎಗ್ಸ್ ಕಡಿಮೆ ಬರುತ್ತೆ, ಸೈಜ್ ಆಫ್ ದಿ ಎಗ್ ಸಣ್ಣದಾಗುತ್ತೆ. ಆಮೇಲೆ ಬೇರೆ ಡಿಸೀಸ್, ಯಾಕಂದ್ರೆ ಈ ಸ್ಟ್ರೆಸ್ ನಮ್ಮಲ್ಲಿ ಸಡನ್ ವೇರಿಯೇಷನ್, ಈಗ ಸೆಕೆ ತುಂಬಾ ಇರ್ತದೆ, ಇನ್ನು ಅರ್ಧ ಗಂಟೆ ಹೋಗ ಮಳೆ ಬರ್ತದೆ. ಇಂಥ ಕ್ಲೈಮೇಟ್ ಅಂದ್ರೆ ಈ ಇಮಿಡಿಯೇಟ್ ವೇರಿಯೇಬಲ್ ಆಗೋ ಕ್ಲೈಮೇಟ್ ಅಲ್ಲಿ ಅಷ್ಟು ಸೂಟೇಬಲ್ ಅಲ್ಲ. ಆದ್ರಿಂದ ಮತ್ತೆ ಇನ್ನೊಂದೇನು, ಲಾರ್ಜ್ ಕ್ವಾಂಟಿಟಿ, ಎಕ್ಸಾಂಪಲ್ 10 ಲಕ್ಷ ಮೊಟ್ಟೆಯನ್ನು ಒಂದೇ ಲೋಡಲ್ಲಿ ತಗೊಂಡು ಬಂದು ಇಲ್ಲಿ ಇಳಿಸ್ಬೋದು, ಎಲ್ಲಿ ಬೆಳೀತಾರೆ ಅಲ್ಲಿಂದ. ಸೊ ಈ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಈಸಿ ಆದ್ರಿಂದ ನಿಧಾನವಾಗಿ ಮೊಟ್ಟೆ ಸಾಕೋರೆಲ್ಲರೂ ಕೂಡ ವಯಬಿಲಿಟಿ ಸಿಕ್ಕುದಿಲ್ಲ, ಎಲ್ಲ ಹೋದ್ರು. ಸೊ ಈ 4 ವೇಯಲ್ಲಿ ಯಾವುದರಲ್ಲಿ ಕೂಡ ನೀವು ಈ 4ರಲ್ಲಿ ಮೊಟ್ಟೆ ಬಿಟ್ಟುಬಿಡಿ. ಇನ್ನು 3 ವೇಯಲ್ಲಿ ನಾವು ಹೋದ್ರೆ ಡೆಫಿನೆಟ್ ಆಗಿ ಒಂದು ಐದರ್ ಓನ್ ಉದ್ಯೋಗ ಮಾಡ್ಬೋದು, ಅಥವಾ ನಿಮಗೆ ಸೈಡ್ ಇನ್ಕಮ್ ಬರುವಾಗ ಉದ್ಯೋಗ ಮಾಡ್ಬೋದು ಅನ್ನೋದು ನನ್ನ ಒಂದು ಸಜೆಷನ್.